ದ್ರಾವಿಡರಾದರೂ ಹೆಚ್ಚಿನ ಕನ್ನಡ ಮತ್ತು ತೆಲುಗರು ಬಾಂಧವರ ಚಾಂದ್ರಮಾನ ಯುಗಾದಿ ಆಚರಿಸುತ್ತಾರೆ. ಅದೇ ರೀತಿ ಮೂಲದಲ್ಲಿ ಚಾಂದ್ರಮಾನಿಗರಾದ ತುಳು, ತಾಣಿಕ, ಮಾಧ್ವ ಬ್ರಾಹ್ಮಣರು ಸ್ಥಳೀಯರ ಸೌರಮಾನ ಯುಗಾದಿ ಆಚರಿಸುತ್ತಾರೆ. ತಾಣಿಕರನ್ನ ತಾಣದ ದ್ರಾವಿಡ ಬ್ರಾಹ್ಮಣರು ಎಂದು ತಿಳಿಯಬಹುದು. ಯುಗಾದಿಯಲ್ಲಿ ಕೂಡ ಮತಾಂತರ, ಪಕ್ಷಾಂತರ ಆಗಿದೆ ಎನ್ನುವುದು ಸತ್ಯ. ಯುಗಾದಿಯ ಮೂಲ ಉಗಾದಿ, ಮೂಲದಲ್ಲಿ ಯ ಅಕ್ಷರವೇ ಇರಲಿಲ್ಲ. ಯ ಎಂಬ ದ್ರಾವಿಡ ಭಾಷೆ ಮುಖ್ಯವಾಗಿ ತುಳುವಿನ ಮೂರನೆಯ ಆಕಾರದಿಂದ ಯ ಹುಟ್ಟಿದೆ. ಲೋಕನುಡಿಯ ಮೂಲ ಉಲುಗು ತಿರುವುಳ್ಳೂರ್ ಅವರ ಮೊದಲ ಕುರುಳ್ನ ಎರಡನೆಯ ಸಾಲು ಪಗಲವನ್ ಮುದಟ್ರಿ ಉಲಗು ಎಂದು ಇದೆ. ದ್ರಾವಿಡ ವ್ಯಾಕರಣದಂತೆ ಲೋಕ ಉಲಗು ಆಗುತ್ತದೆ ಎಂಬ ವಾದವೂ ಇದೆ. ಮೇಲಿನ ಕುರುಳ್ ಸಾಲಿನ ಅರ್ಥ ನೇಸರ್ ಆದಿಯಿಂದಲೇ ಲೋಕ ಎಂಬುದಾಗಿದೆ. ಉಗಾದಿಯ ಉಗು ಎಂದರೆ ಲೋಕ, ಅರ್ಥಾತ್ ಭೂಮಿ. ಆದಿ ಎಂದರೆ ಹೆಣ್ಣು, ತಾಯಿ. ಉಗಾದಿ ಎಂದರೆ ಭೂತಾಯಿ. ತುಳುವಲ್ಲಿ ಆದಿ ಈಗಲೂ ಇದೆ. ತುಳು ದ್ರಾವಿಡದ ಆದಿಯು ಮುಂದೆ ಭಾರತದ ಭಾಷೆಗಳಲ್ಲೆಲ್ಲ ಆದಿ ಮಾಯೆಯಾಗಿ ಸೇರಿಕೊಂಡಿತ್ತು.